ಪುತ್ತೂರಿನ ಲಯನ್ಸ್ ಕ್ಲಬ್ನಲ್ಲಿ ನಿನ್ನೆ ರೈತ ಹಿತರಕ್ಷಣಾ ವೇದಿಕೆ ಪುತ್ತೂರು ಇದರ ವತಿಯಿಂದ ಕೇಂದ್ರ ಸರ್ಕಾರದ ಕೃಷಿ ಮಸೂದೆ 2020ರ ಸಾಧಕ ಬಾಧಕಗಳ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು. ಈ ವೇಳೆ ರಾಜ್ಯ ಬಿಜೆಪಿ ಕಾರ್ಯಕರ್ತರ ತರಬೇತಿ ಘಟಕದ ಮಾಜಿ ಸಂಚಾಲಕರಾದ ವಿಶ್ವೇಶ್ವರ ಭಟ್ ಬಂಗೇರಡ್ಕ ಇವರು 2020ರ ಕೃಷಿ ಮಸೂದೆಯ ಕುರಿತು ವಿಚಾರ ಮಂಡಿಸಿದ್ದಾರೆ. ರೈತ ಹಿತರಕ್ಷಣಾ ವೇದಿಕೆ ಪುತ್ತೂರು ಇದರ ಅಧ್ಯಕ್ಷರಾದ ಹೇಮನಾಥ್ ಶೆಟ್ಟಿ ಕಾವು ಇವರ ಅಧ್ಯಕ್ಷತೆಯಲ್ಲಿ ನೆರವೇರಿದ ಈ ವಿಚಾರ ಸಂಕಿರಣದಲ್ಲಿ ಹಿರಿಯ ಪತ್ರಕರ್ತರಾದ ದಿನೇಶ್ ಅಮಿಟನ್ಮಟ್ಟು, ಗ್ರಾಮೀಣಾಭಿವೃದ್ಧಿ ತಜ್ಞರಾದ ಸುರೇಶ್ ಕಂಜರ್ಪಣೆ, ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಎಂಬಿ ಸದಾಶಿವ, ಹಿರಿಯ ಪತ್ರಕರ್ತರಾದ ರಾಜಾರಾಮ್ ತಲ್ಲೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೈತ ಹಿತರಕ್ಷಣಾ ವೇದಿಕೆ ಕೃಷಿ ಮಸೂದೆ ಮತ್ತು ಸುಮಾರು 7 ಮಸೂದೆಗಳು ಮಂಡನೆಯಾಗಿ ಕೇಂದ್ರ ಸರ್ಕಾರದಿಂದ ಆಗಿರತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಸಾಧಕ ಬಾಧಕ ವಿಚಾರವನ್ನು ಇವತ್ತು ಇಟ್ಟುಕೊಂಡಿರತಕ್ಕಂಥದ್ದು. ಯಾಕೆಂತೇಳಿದರೆ ರೈತ ಒಂದು ರೀತಿಯಲ್ಲಿ ಗೊಂದಲದಲ್ಲಿರತಕ್ಕಂತಹ ಸನ್ನಿವೇಶದಲ್ಲಿ ಇವತ್ತು ಪುತ್ತೂರಿನ ರೈತ ಹಿತರಕ್ಷಣಾ ವೇದಿಕೆಯವರು ವಿಚಾರ ವಿಮರ್ಶೆ ಮಾಡಿಕೊಂಡು ಅದರಲ್ಲಿ ಬರತಕ್ಕಂತಹ ಸಾಧಕ ಬಾಧಕಗಳು ಒಳ್ಳೆಯ ವಿಚಾರ. ನಾನು ಖಂಡಿತವಾಗಿಯೂ ಈ ರೈತ ಹಿತರಕ್ಷಣಾ ವೇದಿಕೆ ಪುತ್ತೂರು ಇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಂಥ ಒಂದು ಒಳ್ಳೆಯ ವಿಚಾರವನ್ನು ನಾವು ಇಲ್ಲಿ ತರುವ ಪ್ರಯತ್ನವನ್ನು ನಾವು ಈ ಒಂದು ಸೆಮಿನಾರ್ನ ಮೂಲಕ ಜೋಡಣೆಯನ್ನು ಮಾಡಿದ್ದೆವು. ಇಲ್ಲದಿದ್ದರೆ ನಾವೆಲ್ಲ ಕಾಂಗ್ರೆಸ್ಸಿಗರು, BJPಗರು, JDSನವರು ಒಟ್ಟಿಗೆ ಸೇರುವಂಥದ್ದಿಲ್ಲ. ಅದರ ಜೊತೆಗೆ ಚಿಂತಕರು, ವಿಮರ್ಶಕರು, ರೈತರು ಒಟ್ಟಿಗೆ ಸೇರಿಸುವಂಥದ್ದು ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ತಾನೇ ಒಂದು ತೀರ್ಮಾನ ತಗೊಂಡು ರೈತರ ಆದಾಯ 2022ರ ಒಳಗೆ ಡಬಲ್ ಮಾಡ್ತೇವೆ ಅಂತ ಹೇಳಿ ರಾಜ್ಯಗಳಿಗೆ ಚರ್ಚೆಗೆ ಅವಕಾಶವೇ ಇಲ್ಲದ ಹಾಗೆ ತಾವು ತಯಾರಿಸಿದ ರೆಡಿಮೇಡ್ ಕರಡು ಮಸೂದೆಗಳನ್ನು ನಿಮ್ಮಲ್ಲಿ ಜಾರಿಗೆ ತನ್ನಿ ಅಂತ ಇದೆ. ಇಂತಹ ಬೆಳವಣಿಗೆಗಳು ಭಾರತದಂತಹ ವೈವಿಧ್ಯಮಯ ವಿಸ್ತಾರವಾದ ದೇಶದಲ್ಲಿ ಬಹಳ ಮಾರಕ ಅಂತ ನನಗನ್ನಿಸ್ತದೆ. ಅದು ಹೇಗೆ ಅಂತ ಈ ಹೊಸ ನೀತಿಯಲ್ಲೇ ಆಯ್ದ ಒಂದೆರಡು ಅಂಶಗಳನ್ನ ತೋರಿಸುವ ಮೂಲಕ ನಾನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದನೇದಾಗಿ, ಕೇಂದ್ರ ಸರ್ಕಾರ ಭಾರತದಲ್ಲಿ ಸುಮಾರು 128 ವಿವಿಧ ಕೃಷಿ ಹವಾಮಾನದ ಅಂದ್ರೆ ಅಗ್ರೋ ಕ್ಲೈಮ್ಯಾಟಿಕ್ ಝೋನ್ಗಳನ್ನ ಗುರುತಿಸಿದೆ. ಇಲ್ಲಿ ಆಯಾಯ ಜಾಗಕ್ಕೆ ಸೂಕ್ತ ಅನ್ನಿಸುವ ಹೈಬ್ರಿಡ್ ಜೆನೆಟಿಕಲಿ ಮಾಡಿಫೈಡ್ ಬೀಜಗಳನ್ನ ಮುಂದೆ ತಂದು ಸಾಂಪ್ರದಾಯಿಕ ಬೀಜ ವೈವಿಧ್ಯಗಳನ್ನ ಪ್ರೋತ್ಸಾಹ ಮಾಡದೇ ಇರಲಿಕ್ಕೆ ತೀರ್ಮಾನ ಮಾಡಿದೆ. ಒಂದು ಬೆಳೆಗೆ ಆದ್ಯತೆ ಅಂತ ಬಜೆಟ್ ನಲ್ಲೂ ಹೇಳಿಬಿಟ್ಟಿದೆ. ಆ್ಯಕ್ಚುಲಿ ಅಗ್ರಿಮೆಂಟಲ್ಲಿ ಇನ್ ಡೀಟೇಲ್ ಇದನ್ನು ಬರಿಬೇಕು ಅಂತ ಹೇಳಿ ಅದಕ್ಕೊಂದು ಪ್ಯಾಟರ್ನ್ ಕೂಡ ತಯಾರಾಗ್ತಾ ಇದೆ, ಅಗ್ರಿಮೆಂಟ್ ಪ್ಯಾಟರ್ನ್ ಅಂತ ಹೇಳುವಂಥದ್ದು. ಇಲ್ಲ, ಉದಾಹರಣೆಗಾಗಿ ನೀವು ತಕೊಂಡ ವಸ್ತು ಸರಿ ಇದೆಯಾ ಇಲ್ವ ಅಂತ ಯಾರು ಜಡ್ಜ್ ಮಾಡುವ ಅಂತ ಹೇಳುವಂಥ ಪ್ರಶ್ನೆ ಇರುವಂಥದ್ದು. ಅವರು ಸರಿ ಇಲ್ಲ ಅಂತ ಹೇಳಿದರೆ ಅವರು ಅಧಿಕೃತವಾಗಿ ಫಾರ್ಮಿಗೆ ಬಂದು ಇದು ಸರಿ ಇಲ್ಲ ಅಂತ ಹೇಳಬೇಕು ಹೊರತು ಅಲ್ಲಿಗೆ ಫಾರ್ಮ್ ಗೇಟಿಂದ ಹೊರಗೆ ಹೋದ ಮೇಲೆ ಹೇಳಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಇನ್ನು ನೀವು ಹೇಳಿದಾಗೆ ಏನು ಡೂಬಿಯಸ್ ಮೀನ್ಸಲ್ಲಿ ಅಧಿಕಾರಿಗಳನ್ನು ಒಳಗೆ ಹಾಕಿ ಮಾಡೋದು ಬೇರೆ ಬಿಟ್ಟು, ಆದರೆ ಫಾರ್ಮ್ ಗೇಟಿಂದ ಹೊರಗೆ ಒಮ್ಮೆ ನಿಮ್ಮ ಪ್ರಾಡಕ್ಟ್ ಹೋಯಿತು ಅಂತ ಹೇಳಿದರೆ ಅದು ಸ್ಟ್ಯಾಂಡರ್ಡ್ ಏನು ಕ್ವಾಲಿಟಿ ಅಂತ ಹೇಳಿ ಬೈಯರ್ ಒಪ್ಪಿದ ಅಂತ ಲೆಕ್ಕ, ಮತ್ತೆ ಅವನಿಗೆ ಅದನ್ನು ರೆಫ್ಯೂಟ್ ಮಾಡಲಿಕ್ಕೆ ಅವಕಾಶ ಇಲ್ಲ.